ವೈಎಸ್ ಮೆನ್ ಕ್ಲಬ್ ಮಂಗಳೂರು ಮತ್ತು ಡಿಕೆಆರ್ಡಿಎಸ್ ಸಂಘಟನೆಯ ಸಹಯೋಗದೊಂದಿಗೆ ಜಂಟಿಯಾಗಿ ಮಂಗಳೂರು ಮರವಳ್ಳಿ ಪ್ರದೇಶದ ಅಶಕ್ತ ಬಡ ಕುಟುಂಬದ ಸದಸ್ಯರಿಗೆ ಕಿಟ್ ವಿತರಿಸುವ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಪ್ರೇಮಾನಂದ ಶೆಟ್ಟಿ, ಫಾದರ್ ಬಿನೋಯ್, ಮಣಿ ಸುವರ್ಣ, ಕೆಜಿ ಆಂಟನಿ, ವಿಶ್ವಾಸ್ ಕುಮಾರ್ ದಾಸ್, ಕಾರ್ಪೊರೇಟರ್ ಕೇಶವ ಮುರಳಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಫಾದರ್ ಬಿನೋಯ್ ಮಾತನಾಡಿ ಡಿಕೆಡಿಎಸ್ ಸಂಸ್ಥೆ ಬೆಳೆದು ಬಂದ ಹಾದಿಯನ್ನ ವಿವರಿಸಿದರು. ಮಂಗಳೂರಿನ ಪ್ರಥಮ ಪ್ರಜೆ ಮೇಯರ್ ಪ್ರೇಮಾನಂದ ಶೆಟ್ಟಿ ಮಾತನಾಡಿ ಸಂಸ್ಥೆ ಮಾಡುವ ಕೆಲಸಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದರು. ಬಳಿಕ ಅಶಕ್ತ 150 ಕುಟುಂಬಗಳಿಗೆ ಕಿಟ್ ವಿತರಿಸಲಾಯಿತು. ಕೋವಿಡ್ನ ಒಂದು ಸಂಕಷ್ಟದಲ್ಲಿ 1ನೇ ಅಲೆಯಲ್ಲಿ ಕೂಡ ಸಾಕಷ್ಟು ಜನಜೀವನದಲ್ಲಿ ಒಂದು ಅವ್ಯವಸ್ಥೆ ಆದಂಥದ್ದು ನಮಗೆಲ್ಲರಿಗೂ ತಿಳಿದಂಥ ವಿಚಾರ. ಕೋವಿಡಿನ ಸಂದರ್ಭದಲ್ಲಿ ಸರ್ಕಾರವು ಇದನ್ನು ಒಂದಷ್ಟು ರೀತಿಯಲ್ಲಿ ತಡೆಗಟ್ಟಬೇಕು, ಈ ಸೋಂಕಿನ ಹರಡುವಿಕೆಯನ್ನು ನಿಲ್ಲಿಸಬೇಕೆನ್ನುವ ನಿಟ್ಟಿನಲ್ಲಿ ಲಾಕ್ಡೌನ್ನಂತಹ ಒಂದು ಕಠಿಣ ಕ್ರಮಗಳನ್ನು ತೆಗೆದುಕೊಂಡಿರುವಂಥದ್ದು. ಮತ್ತೆ ಅದೇ ಪುನರಾವರ್ತನೆ ಅದು 2ನೇ ಅಲೆಯಲ್ಲಿ ಕೂಡ ಅನಿವಾರ್ಯ ಲಾಕ್ಡೌನ್ ಎನ್ನುವಂಥದ್ದು ಮತ್ತೆ ಈ ಸೋಂಕಿನ